ಕಾರ್ಯಕರ್ತರೇ ಗೊಂದಲ ಬೇಡ. 2027-28ರ ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ನಾನೇ ಅಭ್ಯರ್ಥಿ ಎಂದು ಘೋಷಿಸಿದ ಮಾಜಿ ಶಾಸಕ ಮಸಾಲೆ ಜಯರಾಮ್. ಪತ್ರಿಕಾಗೋಷ್ಠಿ ಮಾಡ್ತೀನಿ, ನಾನು ಅಭ್ಯರ್ಥಿಯಾಗಿ ಆಗ್ತೀನಿ ಅಂತ ಹೇಳಿ. ಇವತ್ತು ಏನೇ ಬರಲಿ, ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ. ಸೂರ್ಯಚಂದ್ರ ಎಷ್ಟು ಉತ್ತರ ಸತ್ಯನೋ ನಾನು ಅಭ್ಯರ್ಥಿ ಅಷ್ಟೇ ಸತ್ಯ ಅಂತ ಹೇಳ್ತೀನಿ. ಇವತ್ತು ಮುಂದುಗಡೆ ಇವತ್ತೆಲ್ಲ ಕಾರ್ಯಕರ್ತರ ಬಂಧುಗಳು ಯಾವುದು ಗೊಂದಲ ಬೇಡ, ಆತಂಕ ಬೇಡ. ಇವತ್ತಿನ ಹೋರಾಟ ಮಾಡಿ. ಯಾಕೆ ನಾನು 3 ಸಲ ನಿಂತು ಸತ್ಯ ಯಾವತ್ತು 40,000 ಓಟ್ಗಿಂತ ಕಮ್ಮಿ ತಗೊಂಡಿದ್ದೆ. 40,000 ಓಟ್ ತಗೊಂಡಿದ್ದೀನಿ ನಾನು. ಅವತ್ತಿರ್ತಕ್ಕಂಥ ಏನು KJP ನಿಂತ್ಕೊಂಡು ಆ ಸಂದರ್ಭದಲ್ಲಿ ಸಹಿತ 40,000 ಓಟ್ ಬೀಳ್ತು. ಗೆದ್ದದ್ದ ಸಂದರ್ಭ 62,000 ಓಟ್ ಬೀಳ್ತು, 43,000 ಓಟ್ ಬೀಳ್ತು. ಈಗೂ ಸಹಿತ ಈ ಸ್ವತಂತ್ರ ಸಂದರ್ಭದಲ್ಲಿ ಈಗೂ 40,000 ಓಟ್ ಬಿದ್ದೆ. ಯಾವುದು ಕಮ್ಮಿ ಏನಿಲ್ಲ. ನಿಮ್ಮ ಹೋರಾಟಕ್ಕೆ ಶಕ್ತಿ ಇಲ್ಲ ಅಂತ ನೀವು ಹೋರಾಟ ಮಾಡಿದ್ರೆ 60,000 ಮತಗಳು ತಗೊಂಡಿದ್ದೀವಿ. ಕೆಲವು ಕಾರಣ ಗೊತ್ತೇ ಇದ್ರೆ ಯಾರ ಮೇಲೆ ನಾವು ಇವತ್ತು